ನಮಸ್ಕಾರ, ಎಲ್ಲರಿಗೂ ಶುಭ ದಿನ. ಆವಿಷ್ಕಾರ ಯೋಗ ಮಂಗಳೂರು ಈಗಾಗಲೇ 10 ವರ್ಷ ಪೂರೈಸಿದೆ. 10ನೇ ಈ ವರ್ಷದ ಈ ಕಾರ್ಯಕ್ರಮಕ್ಕೆ ಪೂರಕವಾಗಿ ನಾವು ದಶಮ ಸಂಭ್ರಮದ ಕಾರ್ಯಕ್ರಮವನ್ನು ಒಂದು ವಿಶೇಷವಾದ ರೀತಿಯಲ್ಲಿ ಜನರಿಗೆ ತಲುಪಿಸಬೇಕು ಅನ್ನೋ ಸಂಕಲ್ಪದೊಂದಿಗೆ ನಮ್ಮ ಮಂಗಳೂರಿನ ಪ್ರತಿಷ್ಠಿತವಾದಂಥ ಒಂದು ಟಿವಿ ಚಾನಲ್ ಆಗಿರುವಂಥ V4 ನ್ಯೂಸ್ನ ಮುಖಾಂತರ ನಾವು ಇವಾಗ ಯೋಗ ಆರೋಗ್ಯ ಜ್ಞಾನಾಮೃತ ಅನ್ನುವಂತಹ ಕಾರ್ಯಕ್ರಮದ ಮುಖಾಂತರ ನಾವು 21 ದಿವಸದ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ 21 ದಿವಸನೂ ಯೋಗದ ಕ್ಷೇತ್ರದಲ್ಲಿರುವಂತಹ ತಜ್ಞರು, ಪ್ರಸಿದ್ಧ ಯೋಗ ಗುರುಗಳು, ಆಧ್ಯಾತ್ಮಿಕ ಸಾಧಕರು, ಯೋಗ ಚಿಕಿತ್ಸಕರು, ಯೋಗ ಸಂಶೋಧಕರು ಇಂಥ ಹಲವಾರು ಮಂದಿಯನ್ನು ಅತಿಥಿಗಳಾಗಿ ಆಮಂತ್ರಿಸಿ ಅವರ ಮುಖಾಂತರ ಸಬ್ಜೆಕ್ಟ್ನ ಯೋಗದ ಜ್ಞಾನವನ್ನು ಜನರಿಗೆ ತಲುಪಿಸಬೇಕು. ಒಟ್ಟೊಟ್ಟಿಗೆ ನಿತ್ಯ ಯೋಗಾಭ್ಯಾಸ ಮಾಡಲಿಕ್ಕೆ ಜನರನ್ನು ಪ್ರೇರಣೆ ಮಾಡಬೇಕು ಅನ್ನುವ ದೃಷ್ಟಿಯಿಂದ ನಾವು ಆವಿಷ್ಕಾರ ಯೋಗದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ನನ್ನ ಹೆಸರು ಕುಶಾಲಪ್ಪ ಗೌಡ ಎನ್. ವೃತ್ತಿಯಲ್ಲಿ ನಾನು ಯೋಗ ಚಿಕಿತ್ಸಕ, ಯೋಗ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿ ಕಳೆದ 15 ವರ್ಷಗಳಿಂದ ಯೋಗ ಚಿಕಿತ್ಸಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೀನಿ. ಒಟ್ಟೊಟ್ಟಿಗೆ ನಮ್ಮೊಟ್ಟಿಗೆ ಇವತ್ತು ಇರುವಂಥ ಇನ್ನೊಬ್ಬರು ಯೋಗ ಅಭ್ಯಾಸ ಮಾಡಿ ತೋರಿಸುವವರು ಸಹ ಯೋಗ ಚಿಕಿತ್ಸಕರೇ, ಶ್ರೀ ವಿಶಿತ್ ಬಿ ಅವರು. ಇವತ್ತಿನ ದಿನದಲ್ಲಿ ನಾನು ಪ್ರಾರಂಭದ ದಿವಸದಲ್ಲಿ ನಾವು ಇವತ್ತು ನಿತ್ಯ ಯೋಗಾಭ್ಯಾಸಕ್ಕೆ ಪೂರಕವಾಗುವಂತಹ ಕೆಲವು ಸರಳವಾದ ಯೋಗಾಭ್ಯಾಸದ ಪ್ರಾತ್ಯಕ್ಷಿತೆಯನ್ನು ನಿಮಗೆ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೀವಿ. ಒಟ್ಟೊಟ್ಟಿಗೆ ಅದರ ಸೂಕ್ಷ್ಮತೆಯನ್ನು ನಾನು ನಿಮಗೆ ವಿವರಿಸ್ತೀವಿ ಈ ಅರ್ಧ ಗಂಟೆಯ ಕಾರ್ಯಕ್ರಮದಲ್ಲಿ. ಅದೇ ರೀತಿ ನಾಳೆಯ ಕಾರ್ಯಕ್ರಮದ ಬಗ್ಗೆ ಈ ಕಾರ್ಯಕ್ರಮದ ಕೊನೆಯಲ್ಲಿ ನಿಮಗೆ ಮಾಹಿತಿ ಕೊಡ್ತೀನಿ. ನಾಳೆಯ ಸಂಪನ್ಮೂಲ ವ್ಯಕ್ತಿ ಮತ್ತು ಯಾವ ವಿಷಯದಲ್ಲಿ ಮಾತನಾಡ್ತಾರೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತೀನಿ. ಈಗ ನಾವು ಪ್ರಾಕ್ಟಿಕಲ್ ಆಗಿ ಅಭ್ಯಾಸದ ಕಡೆ ಗಮನ ಕೊಡುವ. ನಾವು ಯೋಗಾಭ್ಯಾಸ ಪ್ರಾರಂಭ ಮಾಡಬೇಕಾದ್ರೆ ಯಾವಾಗಲೂ ನೇರವಾಗಿ ಪ್ರಾರಂಭ ಮಾಡಬಾರ್ದು. ಈ ರೀತಿ ಮ್ಯಾಟ್ ಪೂರ್ತಿ ಬಿಡಿಸಿ ಮ್ಯಾಟಿನ ಮೇಲೆ ಆರಾಮವಾಗಿ ಮಲಗಿರಬೇಕು. ಒಂದು 3 ರಿಂದ 5 ನಿಮಿಷ ಮಲಗಬೇಕು. ಯಾಕೆ ಅಂತ ಹೇಳಿದರೆ ಯಾವುದೇ ಯೋಗಾಭ್ಯಾಸ ಶುರು ಮಾಡಬೇಕದು, ಅದು ಆಸನ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಬಂಧಗಳಾಗಿರ್ಬೋದು, ಮುದ್ರೆ ಆಗಿರ್ಬೋದು, ಇವನ್ ಷಟ್ಕ್ರಿಯೇಷನ್ ಆಗಿರ್ಬೋದು, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ವಿಶ್ರಾಂತಿ ಹೊಂದಿ ವಿಶ್ರಾಂತಿಯ ಮೂಡಿನಿಂದ ನಾವು ಅಭ್ಯಾಸವನ್ನು ಪ್ರಾರಂಭ ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಇವತ್ತಿನ ಪ್ರಾತ್ಯಕ್ಷಿತೆ ಮಾಡುವಂಥ ಶ್ರೀ ವಿಶಿತ್ ಬಿ ಅವರೀಗ ವಿಶ್ರಾಂತಿಯ ಸ್ಥಿತಿಯಲ್ಲಿದ್ದಾರೆ. ಮ್ಯಾಟ್ ಬಿಡಿಸಿ ಮ್ಯಾಟ್ನಲ್ಲಿ ನೆಲದ ಮೇಲೆ ಆರಾಮವಾಗಿ ಮಲಗಿದ್ದಾರೆ. ಯಾವುದೇ ಕಾರಣಕ್ಕೂ ಯೋಗಾಭ್ಯಾಸ ಕಾಲಿನ ನೆಲದಲ್ಲಿ ಮಾಡಬಾರ್ದು. ಈ ವಿಶ್ರಾಂತಿ ಆದ ನಂತರ ಮೆಲ್ಲನೆ ಕಣ್ಣು ಬಿಡಬೇಕು. ಎರಡೂ ಕಾಲುಗಳು ಜೋಡಿಸ್ಕೊಳ್ಬೇಕು. ಕಾಲು ಜೋಡಿಸಿ ನಿಮ್ಮ ಬಲಬದಿಗೆ ತಿರುಗಿ ಎದ್ದು ಕೂತ್ಕೊಳ್ಬೇಕು. ಇಲ್ಲಿಂದ ನಾವು ಪ್ರಾರಂಭದಲ್ಲಿ ಅಭ್ಯಾಸ ಮಾಡುವಂತಹ ಒಂದು ಯೋಗಾಸನ ನಿಮಗೆ ಪ್ರಾತ್ಯಕ್ಷಿತೆ ಮಾಡಿಸ್ತೀವಿ. ಸ್ವಸ್ತಿಕಾಸನ. ಸ್ವಸ್ತಿಕ ಅಂತ ಹೇಳಿದ್ರೆ ಶುಭಂ. ಆಸನ ಶುರು ಮಾಡುವ ಮೊದಲು ಈ ರೀತಿಯಲ್ಲಿ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಇದನ್ನು ಸಮಸ್ಥಿತಿ ಅಥವಾ ಸ್ಥಿತಿ ಅಂತ ಕರೀತೀವಿ. ಈ ಸ್ಥಿತಿಯಲ್ಲಿ ಆರಾಮವಾಗಿ ಒಂದು 2-3 ಸಾರಿ ಉಸಿರಾಟ ಮಾಡಿಕೊಂಡು ಮತ್ತೆ ಪ್ರೊಸೀಜರ್ ಶುರು ಮಾಡಬೇಕು. ಶ್ವಾಸ ಬಿಡುತ್ತಾ ಎಡದ ಕಾಲು ಮಡಿಚಿ ಬಲದ ಕಾಲಿನ ತೊಡೆಯ ಬುಡದಲ್ಲಿ ಇಡಬೇಕು. ಪೂರ್ತಿ ಶ್ವಾಸ ತಗೊಂಡು ಶ್ವಾಸ ಬಿಡುತ್ತಾ ಬಲದ ಕಾಲು ಮಡಿಚಿ ಎಡದ ಕಾಲಿನ ತೊಡೆ ಮತ್ತು ಮೀನಖಂಡದ ಮಧ್ಯದಲ್ಲಿ ಇರಬೇಕು. ಇದು ಪ್ರೊಸೀಜರ್ ಪ್ರಾರಂಭ ಆಯಿತು. ನಂತರ ಎರಡೂ ಕೈಯಲ್ಲಿ ಚಿನ್ಮುದ್ರೆ ಮಾಡಬೇಕು. ಚಿನ್ಮುದ್ರೆ ಅಂತ ಹೇಳಿದರೆ ಹೆಬ್ಬೆರಳು ಮತ್ತು ತೋರು ಬೆರಳಿನ ತುದಿಯನ್ನು ಟಚ್ ಮಾಡಬೇಕು. ಈ ತುದಿ ಟಚ್ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದರೆ ಈ ಚಿನ್ಮುದ್ರೆ ತುದಿಯಲ್ಲಿ ನಿಮಗೆ ನಿಮ್ಮ ನಾಡಿ ಮಿಡಿತ ಗಮನಿಸಲಿಕ್ಕೆ ಬರ್ತದೆ, ಅನುಭವಕ್ಕೆ ಬರ್ತದೆ. ಆ ನಾಡಿ ಮಿಡಿತ ಗಮನಿಸ್ತಾ ಒಂದು 10 ಸಾರಿ ಉಸಿರಾಟ ಮಾಡಬೇಕು. ಮನಸ್ಸಿನಲ್ಲಿ ಲೆಕ್ಕ ಮಾಡಿ ನಿಧಾನ ಶ್ವಾಸ ತಗೊಂಡು ನಿಧಾನ ಶ್ವಾಸ ಬಿಡುತ್ತಾ 10 ಸಾರಿ ಉಸಿರಾಟ ಮಾಡಬೇಕು. ಇದನ್ನು ಸ್ವಸ್ತಿಕಾಸನ ಅಂತ ಕರಿತೀವಿ. ಸ್ವಸ್ತಿಕ ಅಂತ ಹೇಳಿದರೆ ಶುಭಂ, ಪ್ರಾರಂಭ, ಫಸ್ಟ್ ಪಾಸ್ಚರ್ ಆಫ್ ದಿ ಯೋಗಿಕ್ ಪ್ರಾಕ್ಟೀಸ್ ಅಂತಲೂ ನಾವು ಕನ್ಸಿಡರ್ ಮಾಡ್ತೀವಿ. ಬಹಳ ಸರಳವಾದ ಅಭ್ಯಾಸ. ಈ ಆಸನ ಮಾಡ್ತಾ ಹೋದಾಗೆ ನೀವು 10 ಸಾರಿ ಉಸಿರಾಟ 20 ಸಾರಿ ಉಸಿರಾಟ ಗಮನಿಸ್ತಾ ಹೋದಾಗೆ ಮನಸ್ಸಿಗೆ ಬರುವಂತಹ ಚಿತ್ತವೃತ್ತಿಗಳು ಕಡಿಮೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ನಮ್ಮ ಯೋಗಾಭ್ಯಾಸದ ಉದ್ದೇಶ ಏನಂತ ಹೇಳಿದರೆ ವಿಪರೀತವಾಗಿ ಓಡುವಂತಹ ಮನಸ್ಸನ್ನು ಲಯಗೊಳಿಸುವಂಥದ್ದು. ಚಿತ್ತವೃತ್ತಿ ನಿರೋಧ. ಆ ನಾಡಿ ಮಿಡಿತ ಗಮನಿಸ್ತಾ ಉಸಿರಾಟ ಗಮನಿಸ್ತಾ ಹೋದಾಗೆ ಮನಸ್ಸಿಗೆ ಬರುವಂತಹ ಯೋಚನೆಗಳ ಸಂಖ್ಯೆ ಕಮ್ಮಿ ಆಗ್ತಾ ಬರ್ತದೆ. ಮನಸ್ಸು ಶಾಂತಗೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ. ಆ ಪ್ರಶಾಂತವಾದ ಮನಸ್ಸಿನಲ್ಲಿ ನೀವು ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಿಕೊಳ್ಬೇಕು. ಅದು ಯಾವುದೇ ಧರ್ಮ ಆಗಿರ್ಬೋದು.
ನೀವು ಆರಾಧಿಸುವಂತಹ, ನೀವು ಪೂಜಿಸುವಂತಹ ಒಂದು ಡಿವೈನ್ ಎನರ್ಜಿ, ಆ ಶಕ್ತಿಯನ್ನು ಆರಾಧಿಸುವಂತಹ ಶಕ್ತಿಯನ್ನು ಸ್ಮರಿಸಿಕೊಳ್ಬೇಕು. ಆ ಶಕ್ತಿಗೆ ಸರೆಂಡರ್ ಆಗಿ ಮನಸ್ಸಿನಲ್ಲೇ ಪ್ರಾರ್ಥನೆಯನ್ನು ಹೇಳ್ಬೋದು ಅಥವಾ ಓರಳಿ ಪ್ರಾರ್ಥನೆಯನ್ನು ಹೇಳ್ಬೋದು, ನಿಮ್ಮ ಇಷ್ಟದ ಪ್ರಾರ್ಥನೆಯನ್ನು ಹೇಳಬೇಕು. ಇದು ಸ್ವಸ್ತಿಕಾಸನ. ಪ್ರಾರ್ಥನೆ ಆದ ನಂತರ ಪುನೊಂದು ಸ್ವಲ್ಪ ಹೊತ್ತು ಉಸಿರಾಟವನ್ನು ಗಮನಿಸ್ತಾ ಕೂತುಕೊಂಡು ಮತ್ತೆ ನಿಧಾನ ಕಣ್ಣು ಬಿಡಬೇಕು, ಚಿನ್ಮುದ್ರೆಯನ್ನು ಬಿಡಬೇಕು. ಇದು ಸ್ವಸ್ತಿಕಾಸನ ಪ್ರಾರಂಭದಿಂದ ಎಂಡ್ ಆಗುವಂತಹ ಪ್ರೊಸೀಜರ್ ಮತ್ತು ಪಾಸ್ಚರ್. ಅದೇ ಸ್ಥಿತಿಯಲ್ಲಿ ಇದೇ ಸ್ಥಿತಿಯಿಂದ ತಕ್ಷಣ ನಾವು ಇನ್ನೊಂದು ಅಭ್ಯಾಸವನ್ನು ಮಾಡಬೇಕು. ಯೋಗಾಭ್ಯಾಸದ ಬಹಳ ಮುಖ್ಯವಾದ ಅಭ್ಯಾಸ ಅಂತೇಳಿದೆ ಶುದ್ಧೀಕರಣ ಕ್ರಿಯೆಗಳು. ದೇಹವನ್ನು ಶುದ್ಧೀಕರಿಸಲಿಕ್ಕೆ ಹಠಯೋಗ ಪ್ರದೀಪಿಕ ಅನ್ನುವಂತಹ ಶಾಸ್ತ್ರೀಯ ಗ್ರಂಥದಲ್ಲಿ 6 ಕ್ರಿಯೆಗಳನ್ನು ವಿವರಿಸ್ತಾರೆ. ಷಟ್ಕ್ರಿಯಾಸ್ ಅಂತ ಕರಿತೀವಿ. ಆ 6 ಕ್ರಿಯೆಯಲ್ಲಿ ಕಪಾಲಭಾತಿ ಒಂದು ಕ್ರಿಯೆ, ಶುದ್ಧೀಕರಣ ಕ್ರಿಯೆ. ಕಪಾಲಭಾತಿ ಪ್ರಾಣಾಯಾಮ ಅಲ್ಲ, ಕಪಾಲಭಾತಿ ಶುದ್ಧೀಕರಣ ಕ್ರಿಯೆ. ಅದನ್ನು ಅಭ್ಯಾಸ ಮಾಡಿ. ಅದರ ಮೊದಲು ಬೇರೆ ಕ್ರಿಯೆಗಳು ಮಾಡ್ಬೋದು, ಜಲನೇತಿ, ಸೂತ್ರನೇತಿ, ಜಲದೌತಿ, ಇಂತಹ ಕ್ರಿಯೆಗಳು ಮಾಡ್ಬೋದು. ಅದನ್ನು ಇವಾಗ ನಿಮಗೆ ಪ್ರಾತ್ಯಕ್ಷತೆ ಮಾಡೋದಿಲ್ಲ, ಮುಂದಿನ ದಿವಸದಲ್ಲಿ ತೋರಿಸ್ತೀವಿ. ಈಗ ಕಪಾಲಭಾತಿ ಮಾಡೋದನ್ನು ನೋಡ್ಕೊಳ್ಳಿ. ಅಂಗೈಯನ್ನು ಈ ರೀತಿಯಲ್ಲಿ ಸಪೋರ್ಟ್ ಇಡಬೇಕು, ಈ ರೀತಿಯಲ್ಲಿ. ಯಾಕೆಂತ ಹೇಳಿದರೆ ನೇರ ಕೂತ್ಕೊಂಡು ಸಹ ಮಾಡ್ಬೋದು, ಆದರೆ ಇದು ತುಂಬ ಕಂಫರ್ಟೇಬಲ್ ಇರ್ತದೆ. ಇಲ್ಲಿ ಶ್ವಾಸ ನಾರ್ಮಲ್ ಆಗಿ ತಗೊಳ್ತೀವಿ, ಬಿಡುವಾಗ ಫೋರ್ಸ್ಫುಲ್ಲಾಗಿ ಬಿಡ್ತೀವಿ. ಬಿಡುವಾಗ ನೋಡಿ ಹೊಟ್ಟೆ ಕಾಂಟ್ರಾಕ್ಟ್ ಆಗ್ತದೆ, ಇನಲೇಷನ್ ನಾರ್ಮಲ್ ಆಗಿ ನಡೀತದೆ, ಎಕ್ಸಲೇಷನ್ ಫೋರ್ಸ್ಫುಲ್ಲಲ್ಲಿ ಇರ್ತದೆ. ಈ ಫ್ಲೋವನ್ನು ನೀವು ಪ್ರಾರಂಭದ ದಿವಸದಲ್ಲಿ 10 ರೌಂಡ್ ಮಾಡಬೇಕು, ಒಂದು 30 ಸಾರಿ. ಕ್ರಮೇಣ 30 ರೌಂಡ್ ಮಾಡಬೇಕು, ಒಂದು 90 ಸಾರಿ. ಕ್ರಮೇಣ ಅದನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಒಂದು 2 ತಿಂಗಳು 3 ತಿಂಗಳಾದ ನಂತರ ನೀವು ಅದನ್ನು 100, 200 ಹಂತಕ್ಕೆ ಕೊಂಡು ಹೋಗ್ಬೋದು. 1 ವರ್ಷ ಆದ ನಂತರ 200, 300 ಕಪಾಲಭಾತಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದು ನಿಮ್ಮ ಶ್ವಾಸಕೋಶದ ಸಾಮರ್ಥ್ಯವನ್ನು ವೃದ್ಧಿಸ್ತದೆ. ಬಹಳ ಚೆನ್ನಾಗಿ ನಮ್ಮ ದೇಹಕ್ಕೆ ಶುದ್ಧೀಕರಣ ನಡೆಯುತ್ತದೆ. ದೇಹದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಮ್ಯಾಕ್ಸಿಮಮ್ ಹೊರಗೆ ಹಾಕಿ ಆಕ್ಸಿಜನ್ ಇನ್ಪುಟ್ ಅಂದರೆ ಶ್ವಾಸ ತಗೊಳ್ಳುವ ಪ್ರಮಾಣ ಇಂಪ್ರೂವ್ ಮಾಡ್ತದೆ. ನಮ್ಮ ಉಸಿರಾಟ ಪ್ರಕ್ರಿಯೆಯಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಒಂದು ಉತ್ತಮವಾದಂಥ ಪರಿಹಾರ. ಆಸ್ಮಾ ಆಗಿರ್ಬೋದು, ಬೇರೆ ರೀತಿಯ COPD ಅಂತ ಸಮಸ್ಯೆಗಳಾಗಿರ್ಬೋದು, ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಾಗಿರ್ಬೋದು, ಮೈಗ್ರೇನ್ ಆಗಿರ್ಬೋದು, ಸೈನಸ್ ಆಗಿರ್ಬೋದು, ಹೆಡ್ಏಕ್ಸ್ಗಳು, ತಲೆ ಭಾರ ಅಂತ ಅನ್ನಿಸುವಂಥದ್ದಾಗಿರ್ಬೋದು, ಬ್ರೆತ್ಲೆಸ್ನೆಸ್, ಏದು ಸುರಿ ಬಿಡುವಂಥದ್ದಾಗಿರ್ಬೋದು, ಇಂಥೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗಲಿಕ್ಕೆ ಈ ಕಪಾಲಭಾತಿ ಅಭ್ಯಾಸ ಆಗ್ತದೆ. ಕಪಾಲಭಾತಿ ಹೆಸರು ಸೂಚಿ. ಕಪಾಲ ಅಂತೇಳಿದ್ರೆ ತಲೆ ಬುರುಡೆ, ಸ್ಕಲ್ ಅಂತ. ಭಾತಿ ಅಂತೇಳಿದ್ರೆ ಶೈನ್. ನಮ್ಮ ಮುಖದಲ್ಲಿ ಒಳ್ಳೆಯ ಹೊಳಪು ಬರಬೇಕು, ಚರಿಷ್ಮ ಇರಬೇಕು, ತೇಜಸ್ ಇರಬೇಕಂತ ಹೇಳಿದ್ರೆ ನಿತ್ಯ ಕಪಾಲಭಾತಿ ಮಾಡಬೇಕು. ಆದ ತನ್ನಿಂತಾನೆ ನಮ್ಮಲ್ಲಿ ಚೈತನ್ಯ ವೃದ್ಧಿಯಾಗ್ತಾ ಹೋಗ್ತದೆ, ಬದುಕುವ ಆಯುಷ್ಯ ವೃದ್ಧಿಯಾಗುತ್ತೆ ಅಂತೇಳಿ ಯೋಗಶಾಸ್ತ್ರ ಹೇಳುತ್ತೆ. ಇದಾದ ನಂತರ ಆ ಆಸನದ ರಿಟರ್ನ್ ಬರಬೇಕು. ಶ್ವಾಸ ತಗೊಳ್ತಾ ಬಲದ ಕಾಲು ಚಾಚಬೇಕು, 2 ಕಾಲನ್ನು ಒಟ್ಟಿಗೆ ಬಿಡಲಿಕ್ಕಿಲ್ಲ, ಗಮನಿಸ್ಕೊಳ್ಳಿ. ಶ್ವಾಸ ಬಿಡಬೇಕು, ಶ್ವಾಸ ತಗೊಳ್ತಾ ಎಡದ ಕಾಲು ಚಾಚಬೇಕು. 2 ಅಭ್ಯಾಸವನ್ನು ನಾನು ನಿಮಗೆ ಪರಿಚಯಿಸಿದ್ದೀನಿ. ಡೈಲಿ ಅಭ್ಯಾಸ ಮಾಡಿ. ಸ್ವಸ್ತಿಕಾಸನ ಇವತ್ತಿನಿಂದ ಶುರು ಮಾಡಿದರೆ ಜೀವನದ ಕೊನೆಯ ದಿನದ ತನಕ ನೆಲದಲ್ಲಿ ಆರಾಮಾಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟು ಒಳ್ಳೆಯ ಅಭ್ಯಾಸ. ಈಗ ನಿಮಗೆ ಇಂಥದ್ದು ಹಲವಾರು ಆಸನಗಳು, ಕ್ರಿಯೆಗಳು ಮಾಡಲಿಕ್ಕೆ ಸಿಗ್ತದೆ. ಈಗ ನಿಮಗೆ ಕಾಣುವಂತಹ ಇನ್ನೊಂದು ಅಭ್ಯಾಸ ಸೂರ್ಯ ನಮಸ್ಕಾರ. ನಿಂತುಕೊಳ್ಳಿ. ಶಾಸ್ತ್ರೀಯವಾಗಿ ಹಲವಾರು ಸೂರ್ಯ ನಮಸ್ಕಾರಗಳಿದೆ. ಇವತ್ತು ನಿಮಗೆ 9 ವಿನ್ಯಾಸದ ವೈದಿಕ ಸೂರ್ಯ ನಮಸ್ಕಾರ ಅನ್ನುವಂತಹ ಒಂದು ಸೂರ್ಯ ನಮಸ್ಕಾರ ಕ್ರಮವನ್ನು ಪರಿಚಯಿಸ್ತೀವಿ. 9 ವಿನ್ಯಾಸ. ಸಾಮಾನ್ಯವಾಗಿ 10 ವಿನ್ಯಾಸ ಸೂರ್ಯ ನಮಸ್ಕಾರ ನೀವು ನೋಡಿರ್ತೀರಾ, 12 ವಿನ್ಯಾಸ ಸೂರ್ಯ ನಮಸ್ಕಾರವನ್ನು ಮಾಡಿರ್ತೀರಾ. ಈ ವೈದಿಕ ಸೂರ್ಯ ನಮಸ್ಕಾರ 9 ವಿನ್ಯಾಸ ಸೂರ್ಯ ನಮಸ್ಕಾರ ಅಷ್ಟಾಂಗ ಯೋಗ ವಿನ್ಯಾಸದಲ್ಲಿ ಬರುವಂತಹ ಒಂದು ಪರಂಪರೆ ಸೂರ್ಯ ನಮಸ್ಕಾರ ಪದ್ಧತಿ. ಇಲ್ಲಿ ಸ್ಥಿತಿಯಲ್ಲಿ ನಿಂತಿರ್ತೀವಿ, ಸ್ಥಿತಿಯಿಂದ ಅಭ್ಯಾಸ ಪ್ರಾರಂಭ ಆಗುತ್ತೆ. 1, ಶ್ವಾಸ ತಗೊಳ್ತಾ ಕೈ ಮೇಲೆತ್ತಬೇಕು, ಅಂಗೈ ಜೋಡಿಸಬೇಕು, ಮೇಲೆ ನೋಡಬೇಕು. 2, ಶ್ವಾಸ ಬಿಡುತ್ತಾ ಮುಂದೆ ಬಗ್ಬೇಕು. ಇಲ್ಲಿ ನೋಡಿ, ಅಂಗೈಯನ್ನು ಕಾಲಿನ ಪಾದದ ಪಕ್ಕದಲ್ಲಿ ಊರಬೇಕು. 3, ಶ್ವಾಸ ತಗೊಳ್ತಾ ತಲೆ ಮೇಲೆ ಎತ್ತಬೇಕು. ನೋಡಿ, ಬೆನ್ನು ಸ್ಟ್ರೆಚ್ ಆಗ್ತದೆ, ಮೇಲೆ ನೋಡಬೇಕು. 4, ಶ್ವಾಸ ಬಿಡುತ್ತಾ ಜಂಪ್ ಮಾಡಬೇಕು. ನೋಡಿ, ಇದು ಡೈಲಿ ಪ್ರಾರಂಭ ಮಾಡಿದ್ರೆ ಮಾತ್ರ ಜಂಪ್ ಮಾಡಲಿಕ್ಕೆ ಆಗುತ್ತೆ. 5, ಶ್ವಾಸ ತಗೊಳ್ತಾ ತಲೆ, ಭುಜ, ಚೆಸ್ಟ್ ಮೇಲೆ ತರಬೇಕು, ಮೇಲೆ ನೋಡಬೇಕು. ದೃಷ್ಟಿ ಭ್ರೂ ಮಧ್ಯದಲ್ಲಿ ಇರುತ್ತೆ. 6, ಶ್ವಾಸ ಬಿಡುತ್ತಾ ಸೊಂಟ ಮಂಡಿ ಮೇಲೆ ಎತ್ತಬೇಕು. ಇಲ್ಲಿ ನೋಡಿ, ಹಿಮ್ಮಡಿ ಪೂರ್ತಿ ನೆಲದಲ್ಲಿದೆ, ಅಂಗೈಗಳು ನೆಲದಲ್ಲಿದೆ, ತಲೆ ಹೊಟ್ಟೆಯ ಕಡೆ ಬಗ್ಗಿದೆ. ಹೊಟ್ಟೆಯನ್ನು ನೋಡುತ್ತಾ 5 ಸಾರಿ ಉಸಿರಾಟ ಮಾಡಬೇಕು. ಇದು ವಿನ್ಯಾಸ. ಚೆನ್ನಾಗಿ 5 ಸಾರಿ ಉಸಿರಾಟ ಮಾಡಬೇಕು. ಇದು 6ನೇ ವಿನ್ಯಾಸ.
7 ಶ್ವಾಸ ತಗೊಳ್ತಾ ಜಂಪ್ ಮಾಡಬೇಕು, ಮುಂದೆ ಬರಬೇಕು, ಮೇಲೆ ನೋಡಬೇಕು 7ನಲ್ಲಿ. 8 ಶ್ವಾಸ ಬಿಡುತ್ತಾ ಪುನಃ ಮುಂದೆ ಬಗ್ಬೇಕು, ಮಂಡಿಗೆ ಹಣೆಯನ್ನು ತಾಗಿಸೋ ಪ್ರಯತ್ನ ಮಾಡಬೇಕು. 9 ಶ್ವಾಸ ತಗೊಳ್ತಾ ಕೈಗಳು ಮೇಲೆತ್ತಬೇಕು, ನಮಸ್ಕಾರ ಮಾಡಿ ಅಂಗೈ ನೋಡಬೇಕು. ದೆನ್ ಸ್ಥಿತಿ, ಶ್ವಾಸ ಬಿಡುತ್ತಾ ಕೈಯನ್ನು ಕೆಳಗೆ ತರಬೇಕು. ಇದು ಒಂದು ರೀತಿಯ ಸೂರ್ಯ ನಮಸ್ಕಾರ. ದೇಹಕ್ಕೆ ಬಹಳ ಚೆನ್ನಾಗಿ ಫ್ಲೆಕ್ಸಿಬಿಲಿಟಿ ಕೊಡುವಂತಹ, ದೇಹದ ಒಂದು ರೀತಿಯ ಒಳ್ಳೆಯ ರೀತಿಯ ಎನರ್ಜಿ ಎನ್ಹ್ಯಾನ್ಸ್ ಮಾಡುವಂಥ, ಎನರ್ಜಿನ ಹೆಚ್ಚಿಸುವಂತಹ ಸೂರ್ಯ ನಮಸ್ಕಾರ. ಡೈಲಿ 12 ಸಾರಿ ಮಾಡಬೇಕು. ಪ್ರಾರಂಭದಲ್ಲಿ ಜಂಪ್ ಮಾಡಲಿಕ್ಕೆ ಆಗದಿರ್ಬೋದು, ಆದರೆ ಜಂಪ್ ಮಾಡಿ ಮಾಡ್ತಾ ಹೋದಾಗ ಬೆನ್ನೆಲುಬು ಮತ್ತು ಶೋಲ್ಡರ್ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋಗ್ತದೆ, ಬಾಡಿಗೆ ಒಳ್ಳೆ ಸ್ಟ್ರೆಂತ್ ಬರ್ತದೆ. ಬಾಡಿ ಬಿಲ್ಡಪ್ ಮಾಡಬೇಕು ಅನ್ನುವಂಥವರಿಗೆ ಒಂದು ಉತ್ತಮವಾದಂತಹ ಪ್ರಾಕ್ಟೀಸ್ ಇದು. ಇದು ಆದ ನಂತರ ನಾವು ಯೋಗಾಸನಗಳು ಮಾಡಬೇಕು. ಎಸ್, ಈ ಕಡೆ ಒಂದು 2 ಯೋಗಾಸನವನ್ನು ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಈಗ ಮಾಡಿ ತೋರಿಸ್ತಾರೆ. ಅಭ್ಯಾಸ ಮಾಡುವ ಆಸನದ ಹೆಸರು ತ್ರಿಕೋಣಾಸನ. ಪ್ರಾರಂಭದಲ್ಲಿ ಮ್ಯಾಟಿನ ಎಡಬದಿಯಲ್ಲಿ ನಿಂತುಕೊಂಡು ಒಂದು ಸ್ಥಿತಿಯಲ್ಲಿ, ಅಂದರೆ ಸ್ಥಿತಿ ಅಂದರೆ ಪ್ರಾರಂಭದ ಸ್ಥಿತಿ ಅಂತ ಕರಿತೀವಿ, ಆ ಸ್ಥಿತಿಯಲ್ಲಿ ಆರಾಮವಾಗಿ 3 ಸಾರಿ ಉಸಿರಾಟ ಮಾಡಬೇಕು. ಅದಾದ ನಂತರ ಪ್ರೊಸೀಜರ್, ಶ್ವಾಸ ತೆಗೆದುಕೊಳ್ಳುತ್ತಾ ಬಲದ ಕಾಲು ಬಲಬದಿಗೆ ತರಬೇಕು, ಕೈಗಳು ಭುಜದ ನೇರಕ್ಕೆ. ಶ್ವಾಸ ಬಿಡುತ್ತಾ ಬಲದ ಕಾಲಿನ ಪಾದ ತಿರುಗಿಸಬೇಕು. ಪಾದ ಗಮನಿಸಿ ತಿರುಗ್ತಾ ಉಂಟು. ಪೂರ್ತಿ ಶ್ವಾಸ ತಗೊಂಡು ಶ್ವಾಸ ಬಿಡುತ್ತಾ ಬಲಬದಿಗೆ ಬಗ್ಗಿ ಕಾಲಿನ ಹೆಬ್ಬೆರಳು ಇಟ್ಕೊಳ್ಬೇಕು. ಎಡದ ಕೈಯ ತುದಿ ನೋಡಿ, ಪ್ರತಿ ಯೋಗಾಸನದಲ್ಲಿ ವಿನ್ಯಾಸ ಮತ್ತು ದೃಷ್ಟಿ, ಅದು ವಿನ್ಯಾಸ ಮತ್ತು ದೃಷ್ಟಿಯಲ್ಲಿ ಎಷ್ಟು ರೌಂಡ್ ಉಸಿರಾಟ ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಎಷ್ಟೋ ಸಾರಿ ನಾವು ವಿನ್ಯಾಸವನ್ನು ಪುನರಪಿ ಮಾಡ್ತಾ ಇರ್ತೀವಿ, ಹಾಗೆಲ್ಲ ಒಂದು ಸೈಡಲ್ಲಿ ಇದ್ದುಕೊಂಡು 5 ಸಾರಿ ಚೆನ್ನಾಗಿ ಉಸಿರಾಟ ಮಾಡಬೇಕು. ಆ ವಿನ್ಯಾಸದಲ್ಲಿ ದೇಹದ ಒಳಗಡೆ ಒಂದು ಮೆಕ್ಯಾನಿಸಮ್, ಅದರ ಪ್ರಕ್ರಿಯೆ ನಡೀತದೆ, ಅದರ ರಿಸಲ್ಟ್ಗೆ ಸಪೋರ್ಟ್ ಮಾಡ್ತಾ ಹೋಗ್ತದೆ ವಿನ್ಯಾಸ. 5 ಸಾರಿ ಉಸಿರಾಟ ಆದ ನಂತರ ಶ್ವಾಸ ತಗೊಳ್ತಾ ಮೇಲೆ ಬರಬೇಕು, ಕಾಲೆದುರು ಮುಖ ಮಾಡಬೇಕು. ಶ್ವಾಸ ಬಿಡುತ್ತಾ ಎಡದ ಕಾಲಿನ ಪಾದ ತಿರುಗಿಸಬೇಕು. ಪುನಃ ಶ್ವಾಸ ತಗೊಳ್ಬೇಕು. ಶ್ವಾಸ ಬಿಡುತ್ತಾ ಎಡಬದಿಗೆ ಬಗ್ಗಿ ಬಲದ ಕೈಯ ತುದಿ ನೋಡುತ್ತಾ 5 ಸಾರಿ ಉಸಿರಾಟ ಮಾಡಬೇಕು. ನಿತ್ಯ ಅಭ್ಯಾಸ ಮಾಡಿದರೆ ಮಾತ್ರ ಈ ವಿನ್ಯಾಸವನ್ನು ರೀಚ್ ಆಗಲಿಕ್ಕೆ ಸಾಧ್ಯ. ಆಗ ನೋಡಿ, ಈ ಸೈಡಲ್ಲಿ ಬರುವಂಥ ಎಕ್ಸೆಸ್ ಫ್ಯಾಟ್ ಆಗಿರ್ಬೋದು, ಬೆನ್ನಲ್ಲಿ ಬರುವಂಥ ಫ್ಯಾಟ್ ಆಗಿರ್ಬೋದು, ಕಾನ್ಸ್ಟಿಪೇಷನ್ ಹೊಟ್ಟೆ ಒಳಗಡೆ ಸಮಸ್ಯೆ ಬರುವಂಥದ್ದು, ಮಲಬದ್ಧತೆ ಸಮಸ್ಯೆಗಳಾಗಿರ್ಬೋದು, ಅದೆಲ್ಲ ಬರುವುದಿಲ್ಲ. ಆ ಸಮಸ್ಯೆ ಸರಿ ಮಾಡಿಕೊಳ್ಳೋದಕ್ಕೆ ಈ ವಿನ್ಯಾಸ ಉಪಯೋಗಕ್ಕೆ ಬರ್ತದೆ. ಮತ್ತು ತುಂಬ ಚೆನ್ನಾಗಿರುವಂಥ ಶೋಲ್ಡರ್ ಸ್ಟ್ರೆಂಥೆನ್ಸ್ ಆಗ್ತದೆ, ಸ್ಪೈನಲ್ ಕಾರ್ಡು ಮತ್ತು ಬೆನ್ನೆಲುಬನ್ನು ಚೆನ್ನಾಗಿ ಪಳಗಿಸಲಿಕ್ಕೆ ಸಾಧ್ಯ ಆಗ್ತದೆ. ಶ್ವಾಸ ತೆಗೆದುಕೊಳ್ಳುತ್ತಾ ಮೇಲೆ ಬರಬೇಕು, ಕಾಲೆದುರು ಮುಖ ಮಾಡಬೇಕು. ಶ್ವಾಸ ಬಿಡುತ್ತಾ ಬಲದ ಕಾಲನ್ನು ಎಡದ ಕಾಲಿಗೆ ಜೋಡಿಸಬೇಕು. ಇವತ್ತು ನಿಮಗೆ ಯೋಗ ಆಸನಗಳನ್ನು ಮತ್ತು ಪ್ರಾಣಾಯಾಮಗಳು ಮಾಡುವ ಮೆಥಡನ್ನು ಹೇಳಿಕೊಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದರೆ, ನಾವು ಯೋಗದ ಬಗ್ಗೆ ಮಾತನಾಡುವುದರಿಂದ, ನೋಡುವುದರಿಂದ, ಕೇಳುವುದರಿಂದ ಹೆಚ್ಚು ಪ್ರಯೋಜನಕ್ಕೆ ಬರೋದಿಲ್ಲ. ಅದು ಜ್ಞಾನ ಮಾತ್ರ ಸಿಗ್ತದೆ. ಆದರೆ ಅನುಭವ ಸಿಗಬೇಕಾದ್ರೆ ನಿತ್ಯ ಅಭ್ಯಾಸ ಮಾಡಬೇಕು. ಸರಳವಾದ ಆಸನಗಳು, ಸರಳವಾದ ಕ್ರಿಯೆಗಳು, ಸರಳವಾದ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು. ಆಗ ಅನುಭವಕ್ಕೆ ಬರ್ತದೆ, ಅದರ ಪ್ರಯೋಜನ ಸಿಗ್ತದೆ. ಜೀವನ ಪರ್ಯಂತ ನಮ್ಮ ದೇಹಕ್ಕೆ ಒಂದು ಆರೋಗ್ಯಯುಕ್ತವಾದ ಜೀವನ ನಡೆಸಲಿಕ್ಕೆ ಯೋಗಾಭ್ಯಾಸ ಸಹಾಯಕ್ಕೆ ಬರುತ್ತೆ. ಎಸ್, ಯೋಗಾಸನಗಳಲ್ಲಿ ನಿಂತುಕೊಂಡು ಮಾಡುವಂಥ 1-2 ಆಸನಗಳು ನೀವು ಗಮನಿಸಿದ್ರಿ. ಈಗ ಕುಳಿತುಕೊಂಡು ಮಾಡುವಂಥ 2 ಆಸನವನ್ನು ನಿಮಗೆ ಗಮನಿಸಲಿಕ್ಕೆ ಮಾಡಿ ತೋರಿಸ್ತಾ ಇದ್ದಾರೆ. ಮೊದಲಿಗೆ ಮಾಡುವಂಥ ಆಸನ ಪಶ್ಚಿಮೋತ್ತನಾಸನ. ಇಲ್ಲಿ ಸ್ಥಿತಿಯಲ್ಲಿ ಕೂತ್ಕೊಂಡಿದ್ದೀವಿ. ಈ ಸ್ಥಿತಿಯಲ್ಲಿ ಸಮಸ್ಥಿತಿಯಲ್ಲಿ 3 ಸಾರಿ ಉಸಿರಾಟ ಮಾಡಬೇಕು. 3 ಸಾರಿ ಉಸಿರಾಟ ಆದ ನಂತರ ಶ್ವಾಸ ಬಿಡುತ್ತಾ ಮುಂದೆ ಬಗ್ಗಿ ಕಾಲಿನ ಹೆಬ್ಬೆರಳುಗಳನ್ನು ಇಟ್ಕೊಳ್ಬೇಕು. ಕಾಲಿನ ಬೆರಳನ್ನು 3 ಬೆರಳಿಂದ ಇಟ್ಕೊಂಡು ಶ್ವಾಸ ತಗೊಳ್ತಾ ಬೆನ್ನು ಸ್ಟ್ರೆಚ್ ಮಾಡಿ ಮೇಲೆ ನೋಡಬೇಕು. ಪುನಃ ಶ್ವಾಸ ಬಿಡುತ್ತಾ ಮುಂಗೈ ಬಗ್ಗಿಸ್ತಾ ಮುಂದೆ ಬಗ್ತಾ ಮಂಡಿಗೆ ಹಣೆಯನ್ನು ತಾಗಿಸಬೇಕು. ಈ ವಿನ್ಯಾಸವನ್ನು ಡೈಲಿ ಯಾರು ಮಾಡ್ತಾ ಹೋಗ್ತಾರೋ ಅವರಿಗೆ ಟಮ್ಮಿ ಬರುವಂತಹ ಯಾವುದೇ ಸಾಧ್ಯತೆಗಳು ಇರೋದಿಲ್ಲ. ನಿತ್ಯ ಅನುಷ್ಠಾನ ಆಗಬೇಕು. ಜೀರ್ಣಕ್ಕೆ ಸಂಬಂಧಪಟ್ಟ ಸಮಸ್ಯೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಜೀರ್ಣ ಸಮಸ್ಯೆಯನ್ನು ಹೋಗಲಾಡಿಸ್ಲಿಕ್ಕೆ ಒಂದು ಬಹಳ ಉಪಯುಕ್ತವಾದಂಥ ಅಭ್ಯಾಸ. ಅದೇ ರೀತಿ ವೆರಿಕೋಸ್ ವೇಯ್ನ ಸಮಸ್ಯೆ ಇದ್ದರೆ ಅದಕ್ಕೊಂದು ಬೆಸ್ಟ್ ರೆಮಿಡಿ ಅಂತ ಹೇಳಿದರೆ ಪಶ್ಚಿಮೋತ್ತನಾಸನ. ಓವರ್ ವೆಯ್ಟ್ ಇರುವವರಿಗೂ ಒಂದು ಒಳ್ಳೆಯ ರೆಮಿಡಿ ಕೊಡುವಂಥ ಆಸನ ಪಶ್ಚಿಮೋತ್ತನಾಸನ. ಶ್ವಾಸ ತಗೊಳ್ತಾ ಮೇಲೆ ಬರಬೇಕು, ಕೈ ಬಿಡಬೇಕು, ಶ್ವಾಸ ಬಿಡಬೇಕು, ಸ್ಥಿತಿಗೆ ಬರಬೇಕು. ಇದಕ್ಕೆ ಕೌಂಟರ್ ಆಸನ ಮಾಡಬೇಕು. ಪೂರ್ವೋತ್ತನಾಸನ ಅಂತ ಕರೀತೀವಿ. ಶ್ವಾಸ ತಗೊಳ್ತಾ ಕೈಗಳು 1 ಫೀಟ್ ಹಿಂದೆ ಇಡಬೇಕು, 2 ಕೈಗಳನ್ನು. ಶ್ವಾಸ ಬಿಟ್ಟು
ಶ್ವಾಸ ತೆಗೆದುಕೊಳ್ಳುತ್ತಾ ಸೊಂಟ ಮೇಲೆತ್ತಬೇಕು. ಮೆಲ್ಲನೆ ದೇಹ ಪೂರ್ತಿ ಮೇಲೆತ್ತಿ ಕಾಲಿನ ಪಾದ ಇಲ್ಲಿ ನಿಮಗೆ ಗಮನಕ್ಕೆ ಬರುತ್ತೆ. ಕಾಲಿನ ಪಾದ ಈ ರೀತಿ ಪೂರ್ತಿ ನೆಲಕ್ಕಿಟ್ಟು ಹಿಂದೆ ನೋಡಬೇಕು. ಭುಜಬಲ ಶೋಲ್ಡರ್ ಸ್ಟ್ರೆಂತನ್ನು ಮಾಡಿಕೊಳ್ಳೋದಕ್ಕೆ ಒಂದು ಉತ್ತಮವಾದಂಥ ಅಭ್ಯಾಸ. ನಮ್ಮ ಚೆಸ್ಟ್ ಎಕ್ಸ್ಪಾಂಡ್ ಆಗುತ್ತೆ. ಶ್ವಾಸಕೋಶದ ಕೆಪಾಸಿಟಿಯನ್ನು ಉತ್ತೇಜಿಸ್ಕೊಳ್ಳೋದಕ್ಕೆ ಈ ಆಸನವು ತುಂಬ ಸಹಾಯಕ್ಕೆ ಬರುತ್ತೆ. ಶ್ವಾಸ ಬಿಡುತ್ತಾ ಕೆಳಗೆ ಬರಬೇಕು. ಪೂರ್ತಿ ಶ್ವಾಸ ತಗೊಂಡು ಶ್ವಾಸ ಬಿಡುತ್ತಾ ಕೈಗಳನ್ನು ಮುಂದೆ ತರಬೇಕು. ಇದು ಕುಳಿತುಕೊಂಡು ಇಂಥ ಹಲವಾರು ವಿನ್ಯಾಸಗಳಿರ್ತದೆ. ಅದರಲ್ಲಿ ನಿಮಗೆ ಸೂಕ್ತವಾದ ನಿಮ್ಮ ಅಗತ್ಯಕ್ಕೆ ತಕ್ಕಾದ ಯೋಗಾಸನಗಳು ಯಾವುದು ಅಂತೇಳಿ ಯೋಗ ಗುರುಗಳ ಹತ್ರ ಇಲ್ಲದ ಯೋಗ ಥೆರಪಿಸ್ಟ್ ಹತ್ರ ಕೇಳಿ ನೀವು ಅಭ್ಯಾಸನ ಅನುಷ್ಠಾನ ಮಾಡಬೇಕು. ಮಲಗಿ ಮಾಡುವ ಆಸನಗಳಿದೆ. ಒಂದು ಮಲಗಿ ಮಾಡುವ ಆಸನ ನಿಮಗೆ ತೋರಿಸ್ತೀವಿ. ಆಸನದ ಹೆಸರು ಪವನ ಮುಕ್ತಾಸನ. ಪವನ ಅಂತ ಹೇಳಿದರೆ ವಿಂಡ್, ಗಾಳಿಯನ್ನು ಮುಕ್ತವಾಗಿಡಿ. ನಮ್ಮ ದೇಹದ ಒಳಗಡೆ ಪಂಚಪ್ರಾಣಗಳು ಕೆಲಸ ಮಾಡ್ತಾ ಇರ್ತದೆ. ಅದರಲ್ಲಿ ಇಂಬ್ಯಾಲೆನ್ಸ್ಗಳಾಗಿವೆ. ಗ್ಯಾಸ್ಟ್ರೈಟಿಸ್, ಆಸಿಡಿಟಿ, ಸಂದು ನೋವುಗಳೆಲ್ಲ ಬರುವಂಥದ್ದು ಪ್ರಾಣವಾಯುವಿನ ವ್ಯತ್ಯಾಸದಿಂದ. ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಸರಳವಾದ ಆಸನ ಪವನ ಮುಕ್ತಾಸನ. ಇಲ್ಲಿ ಸ್ಥಿತಿಯಲ್ಲಿ ಇರ್ತೀವಿ, ಈ ರೀತಿ ಉದ್ದಕ್ಕೆ ಮಲಗಿ ಶ್ವಾಸ ಬಿಡುತ್ತಾ ಬಲದ ಕಾಲು ಮಡಿಚಬೇಕು. ಕೈಗಳಿಂದ ಇಟ್ಕೊಳ್ಬೇಕು. ಕಾಲನ್ನು ಸರಿ ಚೆಸ್ಟ್ ಹತ್ರ ಎಳ್ಕೊಳ್ಬೇಕು. ಕೈಯ ಮುಂಗೈ ತನಕ ಇಟ್ಕೊಳ್ಳಿಕ್ಕೆ ಆಗ್ತದೆ. ನೋಡಿ, ಅವರು ಮುಂಗೈಯನ್ನು ಇಟ್ಕೊಳ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಆಗೋದಿಲ್ಲ, ನಿತ್ಯ ಅಭ್ಯಾಸದಿಂದ ಸಾಧ್ಯ ಆಗುವಂಥದ್ದು. ಶ್ವಾಸ ತೆಗೆದುಕೊಳ್ಳುತ್ತಾ ತಲೆ ಮೇಲೆತ್ತಬೇಕು. ಮಂಡಿಗೆ ಮೂಗು ಅಥವಾ ಹಣೆಯನ್ನು ತಾಗಿಸುವ ಪ್ರಯತ್ನ ಮಾಡಿ 5 ಸಾರಿ ಉಸಿರಾಟ ಮಾಡಬೇಕು. ಯಾರು ಈ ವಿನ್ಯಾಸವನ್ನು ನಿತ್ಯ ಅನುಷ್ಠಾನ ಮಾಡ್ತಾರೋ ಅಂಥವರಿಗೆ ಗ್ಯಾಸ್ಟ್ರೈಟಿಸ್ ಮತ್ತು ಆಸಿಡಿಟಿ ಪ್ರಾಬ್ಲಮ್ ಬರುವಂಥ ಯಾವುದೇ ಸಾಧ್ಯತೆಗಳು ಇರೋದಿಲ್ಲ. ಬಂದರೆ ಸಹ ಹೋಗಲಾಡಿಸಲಿಕ್ಕೆ ಒಂದು ಉಪಯುಕ್ತವಾದಂಥ ಆಸನ. ಶ್ವಾಸ ಬಿಡುತ್ತಾ ತಲೆ ಕೆಳಗೆ ತರಬೇಕು. ಶ್ವಾಸ ತಗೊಳ್ತಾ ಕಾಲು ಚಾಚಬೇಕು. ಇದು ಪವನ ಮುಕ್ತ ಆಸನದ ಒಂದು ಬದಿ. ಇನ್ನೊಂದು ಬದಿ ಮಾಡಬೇಕು. ಶ್ವಾಸ ಬಿಡುತ್ತಾ ಎಡದ ಕಾಲು ಮಡಿಚಬೇಕು. ಕೈಗಲ್ಲಿಟ್ಕೊಳ್ಬೇಕು. ಪ್ರಾರಂಭದಲ್ಲಿ ಜಸ್ಟ್ ಬೆರಳು ಕ್ರಾಸ್ ಮಾಡಿದ್ರೆ ಸಾಧ್ಯ ಆಗುತ್ತೆ. ಶ್ವಾಸ ತಗೊಳ್ತಾ ತಲೆ ಮೇಲೆ ಎತ್ತಬೇಕು. ಇಲ್ಲಿ 5 ಸಾರಿ ಉಸಿರಾಟ. ಚೆನ್ನಾಗಿ 5 ಸಾರಿ ಉಸಿರಾಟ ಮಾಡಿ. ನೋಡಿ, ಇನ್ನೊಂದು ಕಾಲು ಸ್ಟ್ರೈಟ್ ಇರ್ತದೆ. ಈ ಕಾಲು ಸ್ಟ್ರೈಟ್ ಆಗಿರಬೇಕು. ಅಲ್ಲಿ ಮತ್ತು ಅದರಲ್ಲಿ ಬೆಂಡಾಗಿ ಕಂಫರ್ಟೇಬಲ್ ಅಂತ ಅನಿಸಬಾರ್ದು. ಈ ಸ್ಥಿತಿಯಲ್ಲಿ ಚೆನ್ನಾಗಿ 5 ಸಾರಿ ಉಸಿರಾಟ ಆದ ನಂತರ ಶ್ವಾಸ ಬಿಡುತ್ತಾ ತಲೆ ಕೆಳಗೆ ತರಬೇಕು. ಶ್ವಾಸ ತಗೊಳ್ತಾ ಕಾಲು ಚಾಚಬೇಕು. ಈಗ 5 ಸಾರಿ ಆಗಿರುವುದಿಲ್ಲ ಉಸಿರಾಟ. ನೀವು ನಿಮ್ಮದೇ ಕೆಪಾಸಿಟಿಗೆ ತಕ್ಕಾಗಿ 5 ಸಾರಿ ಉಸಿರಾಟಕ್ಕೆ ಸಮಯ ತಗೊಳ್ಬೇಕು. ಈಗ 2 ಕಾಲುಗಳು ಮಾಡಬೇಕು. ಶ್ವಾಸ ಬಿಡುತ್ತಾ 2 ಕಾಲುಗಳು ಒಟ್ಟಿಗೆ ಮಡಿಚಬೇಕು. ಶ್ವಾಸ ತೆಗೆದುಕೊಳ್ಳುತ್ತಾ ತಲೆ ಮೇಲೆ ಎತ್ತಬೇಕು. ನೆನಪಿಟ್ಟುಕೊಳ್ಳಿ, ಯೋಗಾಸನದಲ್ಲಿ ಯಾವಾಗ ಉಸಿರು ಬಿಡಬೇಕು, ಯಾವಾಗ ಉಸಿರು ತಗೊಳ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಯಾವ ವಿನ್ಯಾಸದಲ್ಲಿ ಕಣ್ಣು ಮುಚ್ಚಿರಬೇಕಾ, ಕಣ್ಣು ಬಿಟ್ಟಿರಬೇಕು ಅನ್ನುವಂಥದ್ದು ಇನ್ನೊಂದು ಮುಖ್ಯ ಪಾಯಿಂಟ್. ಆ ವಿನ್ಯಾಸದಲ್ಲಿ ಎಷ್ಟು ಸಾರಿ ಉಸಿರಾಟ ಮಾಡಬೇಕು ಅನ್ನುವಂಥದ್ದು ಅಷ್ಟೇ ಮುಖ್ಯ. ಮತ್ತು ಆ ವಿನ್ಯಾಸದ ಹಿಂದಕ್ಕೆ ಬರುವ ಪ್ರೊಸೀಜರ್ ಸಹ ಅಷ್ಟೇ ಅಗತ್ಯ. ಶ್ವಾಸ ಬಿಡುತ್ತಾ ತಲೆ ಕೆಳಗೆ ತನ್ನಿ. ಶ್ವಾಸ ತಗೊಳ್ತಾ ಕಾಲು ಚಾಚಿ. ಯಾಕೆಲ್ಲ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಇಡೀ ಯೋಗಾಭ್ಯಾಸದ ಅವಧಿಯಲ್ಲಿ ಇಷ್ಟನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಹೋದರೆ ಚಿತ್ತವೃತ್ತಿ ತನ್ನಿಂತಾನೇ ಕಮ್ಮಿ ಆಗ್ತಾ ಬರ್ತದೆ. ಮನಸ್ಸು ಶಾಂತಗೊಳ್ಳೋದಕ್ಕೆ ಪ್ರಾರಂಭ. ಯಾಕಂದರೆ ಹೊರಗೆ ನಮ್ಮ ಇಂದ್ರಿಯಗಳು ಹೋಗೋದಿಲ್ಲ. ಇಂದ್ರಿಯಗಳೆಲ್ಲ ಅಂತರ್ಮುಖ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಸಹಜವಾಗಿ ನಮಗೆ ಮನಃಶಾಂತಿ ಸಿಗೋದಕ್ಕೆ ಪ್ರಾರಂಭ. ಯೋಗಾಭ್ಯಾಸ ದೇಹವನ್ನು ದಂಡಿಸುವ ಆಸನ ಅಭ್ಯಾಸ ಅಲ್ಲ. ಇನ್ನು ಕವಚಿ ಮಲಗಿ ಮಾಡುವ ಒಂದು ಆಸನವನ್ನು ತೋರಿಸ್ತೀವಿ. ಫಸ್ಟಿಗೆ ವಿಶ್ರಾಂತಿ ಸ್ಥಿತಿಯಲ್ಲಿರಬೇಕು ಕವಚಿ ಮಲಗಿ. ಅದನ್ನು ಮಕರಾಸನ ಅಂತ ಕರಿತೀವಿ. ಇಲ್ಲಿ ಕಾಲುಗಳು ಸುಮಾರು 2-2.5 ಫೀಟಿನಷ್ಟು ಡಿಸ್ಟೆನ್ಸಲ್ಲಿಟ್ಟು ಅಂಗೈಗಳು ಗಲ್ಲದ ಅಡಿಯಲ್ಲಿ ಇಡಬೇಕು. ಬೆನ್ನು ನೋವು ಸಮಸ್ಯೆ ಇದ್ದವರಿಗೆ ಒಂದು ಬೆಸ್ಟ್ ರೆಮಿಡಿ. ಬೆನ್ನು ನೋವಿನ ಸಮಸ್ಯೆಯನ್ನು ಕ್ಯೂರ್ ಮಾಡಲಿಕ್ಕೆ ಸಾಧ್ಯ ಯೋಗಾಸನದಿಂದ, ಪ್ರಾಣಾಯಾಮದಿಂದ, ಬಂಧ ಮುದ್ರದಿಂದ. ಒನ್ ಆಫ್ ದ ಕ್ಯೂರಬಲ್ ಡಿಸೀಸ್ ಥ್ರೂ ಯೋಗ ಥೆರಪಿ. ಬಟ್ ಡಿಪೆಂಡ್ಸ್ ಆನ್ ಸಿವಿಯರಿಟಿ. ಎಲ್ಲ ಲೆವೆಲ್ ಅಂತ ಹೇಳೋದಿಲ್ಲ. ಆದರೆ ಪ್ರಾರಂಭದ ಹಂತದಿಂದ ಎವರೇಜ್ ಹಂತದ ಡಿಸೀಸ್ ಬಂದಾಗಲೇ ನಾವು ಯೋಗಾಸನದಿಂದ ಅದಕ್ಕೆ ಪರಿಹಾರ ಪಡ್ಕೊಂಡ್ರೆ ಖಂಡಿತವಾಗಿ ಬೆನ್ನು ನೋವನ್ನು ಕ್ಯೂರ್ ಮಾಡ್ಕೊಳ್ಬೋದು ಕೆಲವು ಸೆಲೆಕ್ಟೆಡ್ ಯೋಗಾಭ್ಯಾಸಗಳಿಂದ. ಖಾಲಿ ಆಸನ ಮಾತ್ರ ಅಲ್ಲ. ಈಗ ಮಾಡುವಂಥ ಆಸನದ ಹೆಸರು ಭುಜಂಗಾಸನ. ಭುಜಂಗ ಅಂತೇಳಿದರೆ ಕೋಬ್ರಾ ಅಂತ ಅರ್ಥ. ಹೆಡೆ ಎತ್ತಿದ ನಾಗರ ಹಾವು. ಇಲ್ಲಿ ನೋಡಿ, ಕಾಲಿನ ಪಾದ ಫ್ಲ್ಯಾಟ್ ಆಗಿಟ್ಟು ಅಂಗೈಗಳನ್ನು ಭುಜದ ಅಡಿಯಲ್ಲಿಡಬೇಕು. ಶ್ವಾಸ ತೆಗೆದುಕೊಳ್ಳುತ್ತಾ ತಲೆ, ಭುಜ, ಚೆಸ್ಟ್ ಮೇಲೆ ತರಬೇಕು. ದೃಷ್ಟಿ ಭ್ರೂ ಮಧ್ಯ, ನಿಮ್ಮ ಬೊಟ್ಟು ಇಡುವ ಜಾಗದಲ್ಲಿ ದೃಷ್ಟಿಯನ್ನಿಟ್ಟು 5 ಸಾರಿ ಉಸಿರಾಟ ಮಾಡಬೇಕು. ಈ ವಿನ್ಯಾಸ ನೋಡಿ, ಹೆಡೆ ಎತ್ತಿದ ನಾಗರ ಹಾವಿನ ಆಕಾರನೇ ಕಾಣಿಸ್ತದೆ. ಅಂಥ ಹಲವಾರು ಕ್ರಿಮಿಗಳು, ಕೀಟಗಳು, ಪ್ರಾಣಿಗಳು, ಪಕ್ಷಿಗಳನ್ನು ಪ್ರತಿನಿಧಿಸುವಂಥ ಯೋಗಾಸನಗಳು ಯೋಗಾಭ್ಯಾಸದಲ್ಲಿ ಇದೆ. ಶ್ವಾಸ ಬಿಡುತ್ತಾ ಕೆಳಗೆ ಬರಬೇಕು.
ಇಂತಹ ಕವಚಿ ಮಲಗಿ ಮಾಡುವಂಥ ಹಲವಾರು ಯೋಗಾಸನಗಳಿದೆ. ಮುಂದಿನ ದಿವಸಗಳದನ್ನು ಪರಿಚಯಿಸ್ತೀವಿ ನಾವು ಸಹ. ಈಗ ನೀವು ಇವತ್ತು ಮಾಡುವಂಥ ಇನ್ನೊಂದು ವಿಶೇಷವಾದಂಥ ಅಭ್ಯಾಸ ವಿಪರೀತ ಕರಣಿ ಮುದ್ರಾ. ನಾವು ಹಸ್ತಮುದ್ರೆಗಳ ಬಗ್ಗೆ ತುಂಬ ಮಂದಿ ಕೇಳಿರ್ತೀವಿ, ಆದರೆ ಎಷ್ಟೋ ಮುದ್ರೆಗಳು ವಿನ್ಯಾಸ ರೂಪದಲ್ಲಿದೆ. ಅಕಾರ್ಡಿಂಗ್ ಟು ಹಠಯೋಗ ಪ್ರದೀಪಿಕ, ಅದು ಷಣ್ಮುಖಿ ಮುದ್ರೆ ಇರ್ಬೋದು, ಕಾಕಿ ಮುದ್ರೆ ಇರ್ಬೋದು, ಬೇರೆ ಬೇರೆ ಮುದ್ರೆಗಳು. ಅದರಲ್ಲಿ ಒಂದು ಮುದ್ರೆ ವಿಪರೀತ ಕರಣಿ ಮುದ್ರೆ. ಕೈಗಳು ಸರಿ ತೊಡೆ ಅಡಿಯಲ್ಲಿಡಬೇಕು. ಇಲ್ಲಿ ಮೆಲಾನೆ ಕಾಲು ಸೊಂಟ ಬೆನ್ನು ಮೇಲೆ ಎತ್ತಬೇಕು. ನೋಡಿ, ಇದು ನೋಡಲಿಕ್ಕೆ ಸರ್ವಾಂಗಾಸನದ ವಿನ್ಯಾಸದ ಥರ ಕಾಣಿಸ್ತದೆ. ಸರ್ವಾಂಗಾಸನನೇ ಬೇರೆ, ವಿಪರೀತ ಕರಣಿ ಮುದ್ರೆನೇ ಬೇರೆ. ಬಹಳ ಸೂಕ್ಷ್ಮ ಗಮನಿಸ್ಕೊಳ್ಬೇಕು. ಸರ್ವಾಂಗಾಸನ ಆಸನ ಅದರ ವಿನ್ಯಾಸನೇ ಬೇರೆ, ವಿಪರೀತ ಕರಣಿ ಮುದ್ರೆ ವಿನ್ಯಾಸನೇ ಬೇರೆ. ಈ ವಿನ್ಯಾಸವನ್ನು ನೀವು ಮಾಡಲಿಕ್ಕೆ ಸುಮಾರು ದಿವಸದ ಅಭ್ಯಾಸದ ಅನುಭವ ಬೇಕು. ಸರ್ವಾಂಗಾಸನವಾದರೂ ಸುಲಭವಾಗಿ ನಿಮಗೆ ಅಚೀವ್ ಮಾಡ್ಬೋದು. ವಿಪರೀತ ಕರಣಿಗೆ ಸುಮಾರು ದಿವಸದ ಅಭ್ಯಾಸದ ಅನುಭವ ಬೇಕು. ಈ ವಿನ್ಯಾಸದಲ್ಲಿ ಪ್ರಾರಂಭದಲ್ಲಿ 21 ರೌಂಡ್ ಬ್ರೀದಿಂಗ್, ಕ್ರಮೇಣ 48 ರೌಂಡ್ ಬ್ರೀದಿಂಗ್, ಹಾಗೆ ಬ್ರೀದಿಂಗನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಬಹಳ ಅದ್ಭುತವಾದಂತಹ ಪ್ರಯೋಜನಗಳು ಇದರಿಂದ ಸಿಗುತ್ತೆ. ಮುಂದಕ್ಕೆ ಅದರ ಬಗ್ಗೆ ನಾನು ನಿಮಗೆ ಸವಿಸ್ತರವಾದಂತಹ ಪ್ರಯೋಜನವನ್ನು ವಿವರಿಸ್ತೀನಿ. ಇಲ್ಲಿ ಶ್ವಾಸ ಬಿಡುತ್ತಾ ಮೆಲ್ಲನೆ ಕೆಳಗೆ ಬರಬೇಕು. ಆಫ್ಟರ್ ಫಿನಿಶಿಂಗ್ ರೌಂಡ್ಸ್ ಆಫ್ ಬ್ರೀದಿಂಗ್, 21 ರೌಂಡ್ಸ 48 ರೌಂಡ್ಸ ಮೆಲ್ಲನೆ ಬರಬೇಕು. ಬಿಟ್ಟ ಬಂದ ನಂತರ ಇಮಿಡಿಯೇಟಾಗಿ ಅದಕ್ಕೊಂದು ಕೌಂಟರ್ ಆಸನ ಮಾಡಬೇಕು. ಉತ್ಥಾನ ಪಾದಾಸನ ಅಂತೇಳಿ ಒಂದು ಕೌಂಟರ್ ಆಸನ ಅಥವಾ ಮತ್ಸ್ಯಾಸನ ಮಾಡ್ಬೋದು. ಈಗ ಉತ್ಥಾನ ಪಾದಾಸನ ಮಾಡ್ತಾರೆ. ಶ್ವಾಸ ಕೈಗಳು ಭುಜದ ಅಡಿಯಲ್ಲಿಟ್ಟು ಶ್ವಾಸ ಬಿಡುತ್ತಾ ಬೆನ್ನು ಮೇಲೆತ್ತಿ ನೆತ್ತಿಯನ್ನು ನೆಲಕ್ಕೆ ಊರಬೇಕು. ಶ್ವಾಸ ತೆಗೆದುಕೊಳ್ಳುತ್ತಾ ಕಾಲುಗಳು ಮೇಲೆತ್ತಿ ಅಂಗೈಗಳನ್ನು ಹೊಟ್ಟೆ ಹತ್ರ ನಮಸ್ಕಾರ ಮಾಡಬೇಕು. ಇದೊಂದು ಅದ್ಭುತವಾದಂತಹ ವಿನ್ಯಾಸ, ಬಹಳ ಪ್ರಯೋಜನಕಾರಿಯಾದಂಥ ವಿನ್ಯಾಸ. ಈ ವಿನ್ಯಾಸದಲ್ಲಿ ಚೆನ್ನಾಗಿ ಉಸಿರಾಟ ಮಾಡಬೇಕು. ಆಗ ಹೃದಯದ ದಕ್ಷತೆ, ಹೃದಯದ ಕೆಪ್ಯಾಸಿಟಿ ತುಂಬ ಇಂಪ್ರೂವ್ ಆಗುತ್ತೆ. ಹಾರ್ಟ್ ಎಫಿಷಿಯನ್ಸಿ ಅಂತ ಕರಿತೀವಿ. ಇಲ್ಲಿ 5 ಸಾರಿ ಉಸಿರಾಟ ಆದ ನಂತರ ಶ್ವಾಸ ಬಿಡುತ್ತಾ ಕೆಳಗೆ ಬರಬೇಕು. ಶ್ವಾಸ ತಗೊಳ್ತಾ ಬೆನ್ನು ಕೆಳಗಿಡಬೇಕು. ನಂತರ ಶವಾಸನ ಫಸ್ಟ್ ಅಂತ ಒಂದು ವಿನ್ಯಾಸ ಮಾಡಲಿಕ್ಕಿದೆ. ಕಾಲು ದೂರ ಇಟ್ಟು ಬಲದ ಅಂಗೈ ಹೊಟ್ಟೆಯ ಮೇಲಿಟ್ಟು ಎಡದ ಅಂಗೈ ಚೆಸ್ಟಿನ ಮೇಲಿಟ್ಟು ಒಂದು 5 ನಿಮಿಷ ಮಲಗಬೇಕು. ನೀವು ಒಂದು 40 ನಿಮಿಷ ಯೋಗಾಸನ ಮಾಡಿದರೆ ಶವಾಸನ ಫಸ್ಟಲ್ಲಿ 3 to 5 ಮಿನಿಟ್ಸ್ ಮಲಗಿ ಉಸಿರಾಟವನ್ನು ಗಮನಿಸ್ತಾ ಇರಬೇಕು. ಆಗ ಎಲ್ಲ ದೇಹ ರೆಗ್ಯುಲರೈಸ್ ಆಗ್ತದೆ. ಏನಾದರೂ ಆಚೆ ವ್ಯತ್ಯಾಸ ಆದಂತಹ ಫ್ಲೋಗಳೆಲ್ಲ ಎನರ್ಜಿ ಸೆಂಟರ್, ನಮ್ಮ ದೇಹದ ಎಲ್ಲ ಭಾಗಗಳು ಒಂದು ರೀತಿಯ ನ್ಯೂಟ್ರಲೈಸ್ ಆಗ್ತಾ ಬರ್ತದೆ. ಮತ್ತೆ ನಾವು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು. ಕ್ರಿಯೆಗಳು ಯೋಗಾಸನಗಳಾದ ನಂತರ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡೋದನ್ನು ರೂಢಿಸ್ಕೊ. ಈಗ ಆಸನಗಳಾದ ನಂತರ ನಾವು ಪ್ರಾಣಾಯಾಮಗಳ ಅಭ್ಯಾಸ ಮಾಡಬೇಕು. ಒಂದು ಪ್ರಾಣಾಯಾಮ ನಿಮಗೆ ಈಗ ಪ್ರಾತ್ಯಕ್ಷಿತೆ ಮಾಡ್ತೀವಿ, ಅನುಲೋಮ ವಿಲೋಮ. ಈ ಪ್ರಾಣಾಯಾಮ ಮಾಡಬೇಕಾದ್ರೆ ಸ್ವಸ್ತಿಕಾಸನ ಅಥವಾ ಪದ್ಮಾಸನ ಮಾಡಬಹುದು. ಈಗ ನಮ್ಮ ವಿಶಿತ್ ಅವರು ಪದ್ಮಾಸನದಲ್ಲಿ ಪ್ರಾಣಾಯಾಮವನ್ನು ಮಾಡ್ತಾ ಇದ್ದಾರೆ. ಪದ್ಮಾಸನ ಎಲ್ಲರಿಗೂ ಆಗೋದಿಲ್ಲ ಅಂಥವರು ಸ್ವಸ್ತಿಕಾಸನವನ್ನು ಮಾಡ್ಬೋದು. ಇಲ್ಲಿ ಬಲದ ಕೈಯಲ್ಲಿ ಮೃಗಿ ಮುದ್ರೆ ಅಂತ ಒಂದು ಮುದ್ರೆಯನ್ನು ಮಾಡಬೇಕು. ತೋರು ಬೆರಳು ಮತ್ತು ಮಧ್ಯದ ಬೆರಳು ಮಡಿಚು ಅಂತ ಮೃಗಿ ಮುದ್ರೆ. ಈ ಮುದ್ರೆಯಿಂದ ಪ್ರಾರಂಭ ಮಾಡ್ತೀವಿ. ಹೆಬ್ಬೆರಳಿಂದ ಬಲದ ಮೂಗು ಬಂದ್ ಮಾಡಿ ಲೆಫ್ಟಿಂದ ನಿಧಾನ ಶ್ವಾಸ ತಗೊಳ್ಬೇಕು. ಲೆಫ್ಟನ್ನು ಬಂದ್ ಮಾಡಿ ರೈಟಿಂದ ನಿಧಾನ ಶ್ವಾಸ ಬಿಡಬೇಕು. ಪುನಃ ರೈಟಿಂದ ನಿಧಾನ ಶ್ವಾಸ ತಗೊಳ್ಬೇಕು. ರೈಟ್ ಸರಿ ಕ್ಲೋಸ್ ಮಾಡಿ ಲೆಫ್ಟಿಂದ ನಿಧಾನ ಶ್ವಾಸ ಬಿಡಬೇಕು. ಅದು ಒಂದು ರೌಂಡ್. ಪುನಃ ಲೆಫ್ಟಿಂದಲೇ ಶ್ವಾಸ ತಗೊಳ್ಬೇಕು, ಕ್ಲೋಸ್ ಮಾಡಬೇಕು. ರೈಟಿಂದ ಶ್ವಾಸ ಬಿಡಬೇಕು. ಪುನಃ ರೈಟಿಂದ ಶ್ವಾಸ ತಗೊಳ್ಬೇಕು, ಕ್ಲೋಸ್ ಮಾಡಬೇಕು. ಲೆಫ್ಟಿಂದ ಶ್ವಾಸ ಬಿಡಬೇಕು. ಇನ್ನೊಂದು ರೌಂಡ್ ಮಾಡುವ. ಲೆಫ್ಟಿಂದ ತಗೊಳ್ಬೇಕು, ಇದು ಫಿನಿಶಿಂಗ್ ರೌಂಡ್. ರೈಟಿಂದ ಬಿಡಬೇಕು. ರೈಟಿಂದ ತಗೊಳ್ಬೇಕು, ಲೆಫ್ಟಿಂದ ಬಿಡಬೇಕು. ಲೆಫ್ಟಿಂದ ಪ್ರಾರಂಭ ಮಾಡಿದ್ದೀವಿ, ಲೆಫ್ಟಿಂದ ಬಿಡ್ತಾ ಸೈಕಲ್ ರೌಂಡನ್ನು ಕಂಪ್ಲೀಟ್ ಮಾಡಬೇಕು. ಈ ರೀತಿ 21 ರೌಂಡ್ಸ್ ಮಾಡಬೇಕು. ಅಂದರೆ 42 ಟೈಮ್ಸ್ ಇನಲೇಷನ್ ಮತ್ತು ಎಕ್ಸಲೇಷನ್ ಮಾಡಬೇಕಾಗುತ್ತೆ. ಈ ರೀತಿಯಲ್ಲಿ 21 ರೌಂಡ್ಸ್, ಕ್ರಮೇಣ 48 ರೌಂಡ್ಸ್ಗೆ ಎಕ್ಸ್ಟೆಂಡ್ ಮಾಡ್ಬೋದು ಅನುಲೋಮ ವಿಲೋಮವನ್ನು. ಓಕೆ,
ಈ ರೀತಿಯಲ್ಲಿ 3-4 ಪ್ರಾಣಾಯಾಮವನ್ನು ಡೈಲಿ ಅಭ್ಯಾಸ ಮಾಡಬೇಕು. ಬೇರೆ ಬೇರೆ ಪ್ರಾಣಾಯಾಮಗಳಿದೆ. ನಿಮ್ಮ ಅಗತ್ಯಕ್ಕೆ ತಕ್ಕಾಗಿ 3 ಅಥವಾ 4 ಪ್ರಾಣಾಯಾಮವನ್ನು ತಜ್ಞರೊಟ್ಟಿಗೆ ಕೇಳಿ ತಿಳ್ಕೊಂಡು ಅಭ್ಯಾಸ ಅನುಷ್ಠಾನ ಮಾಡಬೇಕು. ನಂತರ ಧ್ಯಾನ ಮಾಡಬೇಕು. ದಿನಾಲು ಒಂದಷ್ಟು ಸಮಯ ಧ್ಯಾನಕ್ಕೆ ಕೊಡಬೇಕು. ನಾನು ಹೇಳೋದಿದ್ರೆ ನಿಮ್ಮ ಏಜಿಗೆ ತಕ್ಕಾಗಿ ನೀವು ಧ್ಯಾನಕ್ಕೆ ಸಮಯ ಕೊಟ್ಟರೆ ಒಳ್ಳೆಯದು. ವಿಶಿತ್ ಅವರು ಈಗ ಒಂದು 24 ವರ್ಷ, ಅವ್ರು 24 ವರ್ಷ ಅಂತ ಹೇಳಿದರೆ ಒಂದು 24 ನಿಮಿಷ ಅವರು ಧ್ಯಾನಕ್ಕೆ ಸಮಯ ಕೊಟ್ಟರೆ ಅದ್ಭುತವಾದಂತಹ ದಿನ ಆಗಿರ್ತದೆ. ಆದರೆ ಅಷ್ಟು ಸಮಯ ಇಲ್ಲ ಅಂತ ಹೇಳಿದರೆ ಒಂದು ನಿಗದಿತ, ಈಗ ಉದಾಹರಣೆಗೆ ಇವತ್ತು ನಿಮಗೆ ಒಂದು ಧ್ಯಾನದ ಕ್ರಮ ಹೇಳಿಕೊಡ್ತೀವಿ. ಪ್ರಣವ ಧ್ಯಾನ, ಓಂಕಾರ ಚಾಂಟಿಂಗ್ ಮಾಡುವಂಥ ಧ್ಯಾನ. ಈ ಧ್ಯಾನವನ್ನು ಹೇಗೆ ಮಾಡಬೇಕಂತ ಹೇಳಿದ್ರೆ ಪ್ರಾರಂಭದಲ್ಲಿ 3 ಸಾರಿ ಓಂಕಾರವನ್ನು ಉಚ್ಚಾರ ಮಾಡಬೇಕು, ಪ್ರೊನೌನ್ಸ್ ಮಾಡಬೇಕು. 3 ಸಾರಿ ಮನಸ್ಸಿನಲ್ಲೇ ಪ್ರೊನೌನ್ಸ್ ಮಾಡಬೇಕು, ಮನಸ್ಸಿನಲ್ಲೇ ರಿಪೀಟ್ ಮಾಡಬೇಕು. ಪುನಃ 3 ಸಾರಿ ಓರಲಿ ಹೇಳಬೇಕು, ಮತ್ತು 1 ಸಾರಿ ಮನಸ್ಸಿನಲ್ಲಿ ಹೇಳಬೇಕು. ಈಗ 1 ರೌಂಡ್ ಅವರು ಓಂಕಾರವನ್ನು ಚಾಂಟ್ ಮಾಡ್ತಾರೆ. ಎಸ್, ಓಂಕಾರ ಚಾಂಟ್ ಮಾಡುವಾಗ ಅಕಾರ, ಉಕಾರ, ಮಕಾರ 3 ಆಲ್ಫಾಬೆಟ್ಸ್, 3 ಬೀಜಾಕ್ಷರಗಳು ಸೇರಿಕೊಂಡು ಆ ನಾದವನ್ನು ಕ್ರಿಯೇಟ್ ಮಾಡ್ತೀವಿ. ಆ ನಾದದ ವೇವ್ಸ್ ಬಹಳ ಸೂಕ್ಷ್ಮವಾಗಿ ರೆಡ್ಯೂಸ್ ಮಾಡ್ತಾ ಬರಬೇಕು. ನೀವು ದೇವಸ್ಥಾನದಲ್ಲಿಯೋ ಚರ್ಚಿನಲ್ಲಿಯೋ ಗಂಟೆ ಬಡಿದ್ರೆ ಗಂಟೆಯ ಶಬ್ದ ಹೇಗೆ ಕಡಿಮೆ ನಿಧಾನವಾಗಿ ಕಮ್ಮಿ ಆಗ್ತಾ ಬರ್ತದೋ ಅದೇ ರೀತಿ ಓಂಕಾರದ ನಾದವನ್ನು ಎಂಡ್ ಮಾಡ್ತಾ ಬರಬೇಕು. ಆ ಎಂಡಲ್ಲಿ ನಾವು ಗಮನವನ್ನು ಕೊಡಬೇಕು. ಬಹಳ ಸೂಕ್ಷ್ಮವಾದ ಎಕ್ಸ್ಪೀರಿಯನ್ಸ್ ನಮಗೆ ಬರ್ತಾ ಹೋಗ್ತದೆ ಪ್ರಣವ ಧ್ಯಾನದಲ್ಲಿ. ಆ ರೀತಿಯಲ್ಲಿ 3 ಸಾರಿ ಓರಲಿ, 3 ಸಾರಿ ಮೆಂಟಲಿ, ಅಗೈನ್ 3 ಸಾರಿ ಓರಲಿ, ಮತ್ತೊಮ್ಮೆ ಮೆಂಟಲಿ. ಈ ರೀತಿಯಲ್ಲಿ 10 ದಿವಸ ಮಾಡಿ ಮತ್ತೆ ಅದನ್ನು ಜಾಸ್ತಿ ಮಾಡುವುದನ್ನು ಪ್ರಯತ್ನ ಮಾಡಿ. 21 ರೌಂಡ್ಸು, 48 ರೌಂಡ್ಸ್. ಓಕೆ, ಈ ರೀತಿಯಲ್ಲಿ ಧ್ಯಾನ ಆದ ನಂತರ ಕೊನೆಗೆ ಮಾಡಬೇಕಾಗಿರೋದು ಶವಾಸನದ ಅಭ್ಯಾಸ. 1 ಶವಾಸನ ಮಾಡಿದ್ದೀವಿ, ಈಗ 2ನೇ ಶವಾಸನವನ್ನು ಹೀಗೆ ಮಾಡೋದಂತ ಮಾಡಿ ತೋರಿಸ್ತೀನಿ. ಮತ್ತು ಅದಕ್ಕೆ ಕಮಾಂಡ್ ತಗೊಂಡು ದೇಹವನ್ನು ವಿಶ್ರಾಂತಿಗೊಳಿಸಬೇಕು. ಶವಾಸನಕ್ಕೆ ಆಗ ಮಲಗಿದಾಗೆ ಮಲಗುವುದು, ಪ್ರಾರಂಭದಲ್ಲಿ ಮಲಗಿದಾಗೆ ಮಲಗುವುದು. ಕಾಲುಗಳು ದೂರ ಬಿಟ್ಟು ಅಂಗೈ ಮೇಲ್ಮುಖವಾಗಿಟ್ಟು ಇಲ್ಲಿ ಕಣ್ಣು ಮುಚ್ಚಿ ಶುರುವಿಗೆ ನಮ್ಮದೆಲ್ಲ ಏನು ಹೇಳ್ತೀವಿ ಪ್ರಿಪರೇಷನ್ ಮಾಡ್ಕೊಳ್ಬೇಕು. ದೇಹದ ಭಾರವನ್ನು ಎರಡೂ ಕಡೆ ಸಮಾನಾಂತರ ಹರಡಬೇಕು. ನೆಲದ ಮೇಲೆ ಆರಾಮವಾಗಿ ಮಲಗಿದ್ದೀನಿ ಅನ್ನೋದನ್ನು ಮನವರಿಕೆ ಮಾಡಿಕೊಳ್ಬೇಕು. ಚೆನ್ನಾಗಿ ಉಸಿರಾಟವನ್ನು ಗಮನಿಸಬೇಕು. ನಮ್ಮ ಒಂದೊಂದು ಉಸಿರನ್ನು ಸಹ ಎಂಜಾಯ್ ಮಾಡಬೇಕು. ಈಗ ಎಲ್ರಿಗೂ ಗೊತ್ತಿದೆ ಏನು ಉಸಿರಿನ ಇಂಪಾರ್ಟೆನ್ಸ್ ಅಂತೇಳಿ. ಆ ಪ್ರತಿ ಬ್ರೆತ್ತನ್ನು ಎಂಜಾಯ್ ಮಾಡುತ್ತಾ ಕಾಲಿನ ಬೆರಳಿಂದ ನೆತ್ತಿಯ ತನಕ ರಿಲ್ಯಾಕ್ಸ್ ಮಾಡ್ತಾ ಬರಬೇಕು. ನಮಗೆ ನಾವೇ ರಿಲ್ಯಾಕ್ಸ್ ಕೊಡ್ಬೋದು, ಇಲ್ಲದ್ರೆ ಟೀಚರ್ಸ್ ಹತ್ರ ರಿಲ್ಯಾಕ್ಸ್ ತಗೊಳ್ಬೋದು. ರಿಲ್ಯಾಕ್ಸ್ ಯುವರ್ ಟೋಸ್, ಕಾಲಿನ ಬೆರಳುಗಳು ರಿಲ್ಯಾಕ್ಸ್ ಮಾಡಿ, ಪಾದಗಳು ರಿಲ್ಯಾಕ್ಸ್ ಮಾಡಿ. ಆ ರಿಲ್ಯಾಕ್ಸ್ ಮಾಡಿ ಅಂತ ಹೇಳುವಾಗ ಆ ಭಾಗಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು. ಹಿಮ್ಮಡಿಗಳು ರಿಲ್ಯಾಕ್ಸ್ ಮಾಡಿ. ಅದೇ ರೀತಿ ಕ್ರಮೇಣ ಮೇಲೆ ಮೇಲೆ ಹೋಗ್ತಾ ಹೋಗ್ತಾ ನಾಭಿಗೆ ನಿಲ್ಲಿಸಬೇಕು. ನಾಭಿಯಲ್ಲಿ ನಿಲ್ಲಿಸಿ ಮತ್ತು ಕೈಯ ಬೆರಳಿಂದ ಪ್ರಾರಂಭ ಮಾಡಬೇಕು. ಕೈಯ ಬೆರಳುಗಳನ್ನು ರಿಲ್ಯಾಕ್ಸ್ ಮಾಡಿ, ಅಂಗೈಗಳು ರಿಲ್ಯಾಕ್ಸ್ ಮಾಡಿ, ಹಾಗೆಯೇ ಭುಜದ ತನಕ ರಿಲ್ಯಾಕ್ಸ್ ಮಾಡ್ತಾ ಹೋಗ್ತಾ ಪುನಃ ಹೊಟ್ಟೆಯಿಂದ ರಿಲ್ಯಾಕ್ಸ್ ಶುರು ಮಾಡಬೇಕು. ಹಾಗೆಯೇ ಹೋಗ್ತಾ ಹೋಗ್ತಾ ಕುತ್ತಿಗೆ ಭಾಗಕ್ಕೆ ಹೋಗಬೇಕು. ಕುತ್ತಿಗೆಯ ಗಲ್ಲವನ್ನು ರಿಲ್ಯಾಕ್ಸ್ ಮಾಡಿ, ಕೆನ್ನೆಗಳು ರಿಲ್ಯಾಕ್ಸ್ ಮಾಡಿ ಅಂತ ಮುಖದ ಭಾಗವನ್ನು ಎಲ್ಲ ವಿಜುವಲೈಸ್ ಮಾಡಿ ರಿಲ್ಯಾಕ್ಸ್ ಮಾಡ್ತಾ ಮಾಡ್ತಾ ನೆತ್ತಿಯ ತನಕ ರಿಲ್ಯಾಕ್ಸ್ ಮಾಡ್ತಾ ಕ್ರಮೇಣ ದೇಹವನ್ನು ಮರೆತು ಉಸಿರನ್ನು ಮಾತ್ರ ಗಮನಿಸ್ತಾ 1-2 ನಿಮಿಷ ಮಲಗಬೇಕು. ಅದು ಪೂರ್ತಿ ಶವಾಸನದ ಅವಧಿ. ಆ ಸಮಯದಲ್ಲಿ ನಾವು ಪೂರ್ತಿ ಡೆಡ್ ಬಾಡಿ ಆಗಿರ್ತೀವಿ. ಜೀವಂತವಾಗಿದ್ದರೂ ಸಹ ನಮ್ಮ ದೇಹದ ಬಗ್ಗೆ ಯಾವುದೇ ವ್ಯಾಮೋಹ ಇರೋದಿಲ್ಲ. ದೇಹ ಪೂರ್ತಿ ವಿಶ್ರಾಂತಿ ಸ್ಥಿತಿಯಲ್ಲಿ ಒಂದು ಶವದ ಥರ ಇರ್ತದೆ. ಆದರೆ ನಾವು ಬಹಳ ಆಹ್ಲಾದಕರವಾದಂತಹ ಆನಂದಮಯವಾದಂತಹ ಸ್ಥಿತಿಯಲ್ಲಿ ನಾವು ಇರ್ತೀವಿ. ಅದನ್ನೇ ತುಂಬ ನಿಜವಾದಂತಹ ಒಂದು ಬ್ಲಿಸ್, ಜೀವನದ ಒಂದು ತುಂಬ ಬ್ಲಿಸ್ ಅಂತ ಹೇಳಿದ್ರೆ ಆಹ್ಲಾದಕರವಂತಹ ಸನ್ನಿವೇಶದಲ್ಲಿ ಶವಾಸನ ಅನುಭವಿಸ್ಬೋದು. ದೇಹಕ್ಕೆ ಪರಿಪೂರ್ಣವಾದ ವಿಶ್ರಾಂತಿ ಸಿಗ್ತದೆ. ಯಾವುದೇ ರೀತಿಯ ಒತ್ತಡ ಇಲ್ಲದೆ ನಾವು ನೆಮ್ಮದಿಯ ಒಂದು ಅಭ್ಯಾಸ ನಡೆದು ಹೋಗ್ತದೆ. ಈ ರೀತಿಯಲ್ಲಿ ದಿನಾಳು 24 ಗಂಟೆಯಲ್ಲಿ 1 ಗಂಟೆ ಯೋಗಾಭ್ಯಾಸಕ್ಕೆ ಶಿಸ್ತುಬದ್ಧವಾದ ಕ್ರಿಯಾಸ್, ಆಸನ, ಪ್ರಾಣಾಯಾಮ, ಬಂಧ, ಮುದ್ರಾ, ಮೆಡಿಟೇಷನ್ ಮತ್ತು ಧ್ಯಾನದ ಮುಖಾಂತರ ದಿನದ ಅಭ್ಯಾಸ ಮಾಡಿದರೆ ಉಳಿದ 23 ಗಂಟೆ ಅತ್ಯುನ್ನತವಾದ ದಿನವಾಗಿ ನಾವು ಕಳೆಯಬಹುದು. ಆ ರೀತಿಯಲ್ಲಿ ನಿತ್ಯ ಯೋಗಾಭ್ಯಾಸ ಮಾಡಬೇಕು. ಅದು ಒಂದು ದಿವಸಕ್ಕೆ ಅನುಭವಕ್ಕೆ ಬರುವಂಥದ್ದಲ್ಲ. ನಿತ್ಯ ಯೋಗಾಭ್ಯಾಸ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೀವಿ. ನಾಳೆಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನನ್ನ ಗುರುಗಳು ಬರ್ತಾ ಇದ್ದಾರೆ, ನನ್ನ ತಜ್ಞರು ಬರ್ತಾ ಇದ್ದಾರೆ. ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಯೋಗ ವಿಜ್ಞಾನ ವಿಭಾಗದ ಪ್ರೊಫೆಸರ್ ಮತ್ತು ಆ ವಿಭಾಗದ ಚೇರ್ಮನ್ ಆಗಿರುವಂತಹ
ಪ್ರೊಫೆಸರ್ ಡಾಕ್ಟರ್ ಕೆ ಕೃಷ್ಣ ಶರ್ಮ ಅವರು ನಾಳೆ ಬರ್ತಾ ಇದ್ದಾರೆ. ಅವರು ವಿಶೇಷವಾಗಿ ನಾಳೆ ಮಾನಸಿಕ ಒತ್ತಡ, ರೋಗ ನಿರೋಧಕ ಶಕ್ತಿ ಮತ್ತು ಯೋಗದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ನಮಗೆ ಅವರ ಜ್ಞಾನವನ್ನು ಕೊಡ್ತಾರೆ. ಅದನ್ನು ತಿಳ್ಕೊಳ್ತಾ ಅದಕ್ಕೆ ಪೂರಕವಾದ ಅಭ್ಯಾಸದ ಬಗ್ಗೆ ಅವರು ಹೇಳ್ತಾರೆ. ಯಾವುದೆಲ್ಲ ಅಭ್ಯಾಸ ಅಂತ ತಿಳ್ಕೊಳ್ಳುವ ಅಂತ ಹೇಳುತ್ತಾ ನಾಳೆ ಕಾರ್ಯಕ್ರಮವನ್ನು ಭಾಗವಹಿಸುವ. ಇವತ್ತಿನ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಿದ್ದೀವಿ. ಎಲ್ಲರಿಗೂ ಶುಭ ದಿನ. ಥ್ಯಾಂಕ್ ಯು.